ಬಡವರು ಬದುಕಬೇಕು, ಶ್ರೀಮಂತರು ಬದುಕಬೇಕು. ಶ್ರೀಮಂತ ಹಾಳಾಗೋಗಿ ಅಂತ ನಾನು ಹೇಳಕ್ಕಾಗುದಿಲ್ಲ, ಬಡವರು ಹಾಳಾಗೋಗಿ ಅಂತ ಹೇಳಲ್ಲ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ನಾವು ಡಿಪೆಂಡ್ ಆಗ್ತೀವಿ. ಎಲ್ಲರೂ ಇದ್ದರೆ ಇದು ಬದುಕು ಬೆಂಗಳೂರು ನಡೆಯೋದು. ಇದರಲ್ಲೂ ಕೂಡ ನಮ್ಮ ಸರ್ಕಾರದಲ್ಲಿ ಸ್ಪಷ್ಟತೆ ಇದೆ. ಮಧ್ಯಮ ವರ್ಗನೂ ಬೇಕು, ಶ್ರೀಮಂತರು ಬೇಕು, ದುಡಿಯೋ ವರ್ಗನೂ ಬೇಕು, ಬಡವರು ಬೇಕು. ಎಲ್ಲರೂ ಇದ್ರೇನೆ ಬೆಂಗಳೂರು ಕಾಲ ಚಕ್ರ, ಬೆಂಗಳೂರಿನ ಚಕ್ರ ಮುಂದಕ್ಕೆ ಸಾಗುವಂತ. ಯಾವುದು ಈ ಕಾಲು ಚಕ್ರದಲ್ಲಿ ಒಂದು ಚಕ್ರ ಮುಂದುವರೆದು ಕೂಡ ಬೆಂಗಳೂರು ಮುಂದಕ್ಕೆ ಸಾಗೋದು. ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾನಿಲ್ಲಿ ಅದನ್ನ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಶ್ರೀಮಂತರು ಹೆಚ್ಚು, ಬಡವರು ಕಮ್ಮಿ, ಅಥವಾ ಬಡವರೇ ಹೆಚ್ಚು, ಶ್ರೀಮಂತರು ಕಮ್ಮಿ, ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಬಟ್ ಎಲ್ಲರೂ ಬೇಕು. 4 ಚಕ್ರ ಇದ್ದಂಗೆ 4 ಚಕ್ರದಲ್ಲಿ 4 ಇಂಪಾರ್ಟೆಂಟ್. ಒಂದು ಮುಗಿದವರು ಕೂಡ ಬೆಂಗಳೂರಿನ ಗಾಡಿ ಮುಂದುವರಿಸಬೇಕು. ಎಲ್ಲರೂ ಇರಬೇಕು.